ಸತ್ಯನಾರಾಯಣ ದೇವರ ಪ್ರಾರ್ಥನೆ ಉಳಿಯಲ್ಲ ಇವಾಗ ನಮ್ಮ ಸೋಮಣತಿ ದೇವರ ಮೂರು ಶಕ್ತಿ ಮಹಾಗಣಪತಿ ನೆನೆದು ನಮ್ಮ ಉಳ್ಳಾಲ ಕಂಡ ವಿಶ್ವ ಹಿಂದೂ ಪರಿಷತ್ತಲ್ಲಿಗಳು ಮಾಡೂರು ಶ್ರೀಹರಿತ ಸಾಗಿದ ನೇತೃತ್ವಗಳು ಒಂದು ರಕ್ತದಾನ ಶಿಬಿರ ಆಯೋಜನೆ ಮಾಡ್ತೀವಿ ಆ ಪ್ರಯುಕ್ತ ಅವೇನು ನಮ್ಮ ವಿಶ್ವಭಾರತದ ಸಭಾಭವನದಲ್ಲಿ ಒಂಟರಂದ ತೀರ್ಮಾನವಂತ ಲೆಕ್ಕನೆ ಅದ್ರ ಮನಪುರಂಜಿನ ಆ ಕಾರ್ಯಕ್ರಮ ಪೂರ ಯಶಸ್ವಿಯಾದ ನಡೆದು ಮಾತುಗಳ ಈ ಊರಿಗೂ ಬಜರಂಗದ ವಿಶ್ವ ಹಿಂದೂ ಪರಿಷತ್ತಿನ ಪ್ರಯೋಜನಗಳು ಮಾತೆಲ್ಲ ಎಲ್ಲ ರೀತಿಯಲ್ಲಿ ಉಪ್ಪಾಡುಕೊಂಡಲ್ಲಿ ಇಂಥ ಕಾರ್ಯಕ್ರಮವನ್ನು ಪೂರ್ಣೋಡು ನಡೆಪಾದುಕೊಂಡು ಮಾಡೋದು ನಮ್ಮ ಸತ್ಯನಾರಾಯಣ ದೇವರಿಡ ಮಾತೆಲ್ಲ ಪ್ರಾರ್ಥನೆ ರಂಜನಂತಲೇ ರಂಜನ दीपो ज्योति परब्रह्मा दीपो ज्योति जनार्दना दीपो ज्योति हरे पापं शुभं दीपो नमोस्तुते ओम हसतो मा सद्गमय तमसो मा ज्योतिर्गमय मृत्युर्मा अमृतं गमय ओम शांति। ಸಾಮೂಹಿಕ ಹನುಮಾನ್ ಚಾಲಿಸ ಪಟ್ಟಣ ಶ್ರೀ ನಿತೇಶ್ ಮಾಡೂರು ಸಹ ಸಂಚಾಲಕರು ಬಜರಂಗ ದಳ ಉಳ್ಳಾಲ ನಗರ ಪ್ರಖಂಡ ಇವರಿಂದ ಬಲದಾಮಂ ಸ್ವರ್ಣಶೈಲಾಭಜೇಯಂ ತನುಜನರ್ಷಾನಂ ಜ್ಞಾನಿನಾಗ್ರಗಣ್ಯಂ ಸಕಲ ಗುಣನಿಧಾನಂ ವಾನರಾನಾಮದೀಶಂ ರಘುಪತಿ ಪ್ರಿಯಭಕ್ತಂ ವಾತಜಾತಂ ನಮಾಮಿ
मन मुकुर सुधारी वरणौ रघुवर विमल जसु जोदायक फलचारी बुद्धिहीन तनु जानिके सुमिरौ पवन कुमारा बल बुद्धि विद्या देहु मोहि हरहु कलेश विकारा जय हनुमान ज्ञान गुण सागर जय कपीश तिहु लोक उजागर रामदूत अतुलित बलधाम अंजनी पुत्र पवन सुत नाम महावीर विक्रम बजरंगी सुमति निवार सुमति के संगी कंचन वरण विराज सुवेश कानन कुंडल कुंचित केश हाथ वज्र और ध्वजा विराजे कांधे मूंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज समारे लाय संजीवन लखन जियाए श्री रघुवीर हरषि उर लाए रघुपति कीनी बहुत बड़ाई तुम मम प्रिय भरतहि सम भाई सहस्र वदन तुम यश गावे अस कहि श्रीपति कंठ लगावे सनकादिक ब्रह्मादि मुनीश नारद शारद सहित अहीश यम कुबेर दिगपाल जहाते कभी कोई कहि सके कहाते तुम उपकार सुग्रीवहि कीना राम मिलाय राजपद दीना तुम्हारो मंत्र विभीषण माना लंकेश्वर भय सब जग जाना युग सहस्र योजन पर भानु तीयो साई मधुर फल दान प्रभु मुद्रिक मेली मुख माई जलधि लांघि जय अचर जनाई दुर्गम काज जगत के देते सुगम अनुग्रह तुम्हारे देते राम दुआरे तुम रखवारे होतन आज्ञा पैसारे सब सुख लहे तुम्हारी शरण तुम रक्षक काहू को डरना आपन तेज समारो आपे तीनों लोक हांकते कापे भूत पिशाच निकट नहीं आवे महावीर जब नाम सुनावे नासै रोग हरे सब पीरा जपत निरंतर हनुमत वीरा संकट से हनुमान छुड़ावे मन क्रम वचन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों युग परताप तुम्हारा है प्रसिद्ध जगत उजियारा साधु संत के तुम रखवारे असुर निकंदन राम दुआरे अष्ट सिद्धि नवनिधि के दाता असवर दीन जानकी माता राम रसायन तुम्हारे पासा सदा रहो रघुपति के दासा तुम्हारे भजन राम को पावे जन्म जन्म के दुख बिसरावे अंत काल रघुबर पुर जाय जहाँ जन्म हरि भक्त कहाय और देवता चित्तन धरै हनुमत से सर्व सुख करै संकट कटे मिटे सब पीरा जो सुमिरे हनुमत बलबीरा जय 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 हनुमान गोसाई कृपा करो गुरुदेव की नाई जो सत बार पाठ कर कोई छूटहि बंदी महासुख होय
ಸತ್ಯಗಳನ್ನು ಒಪ್ಪಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂತಹ ಸತ್ಯಗಳಲ್ಲಿ ಒಂದು ಇವತ್ತು ತೇಜಸ್ ನಮ್ಮೊಟ್ಟಿಗೆ ಇಲ್ಲ ಅನ್ನುವಂಥದ್ದು. ಶಾರೀರಿಕವಾಗಿ ಇಲ್ಲದಿದ್ರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆ ಯಾವಾಗಲೂ ಇರ್ತಾನೆ ಅನ್ನುವಂಥ ನಂಬಿಕೆಯೊಂದಿಗೆ ಸದ್ಗತಿಯನ್ನು ಬೇಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅನ್ಯ ಸಾಮಾಜಿಕ ಚಟುವಟಿಕೆಗಳ ಜೊತೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ತನ್ನ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ತೇಜಸ್ ಸ್ಮರಣಾರ್ಥ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದ್ದಾರೆ ಶ್ರೀಯುತ ಅರ್ಜುನ್ ಮಾಡೂರು, ಸಂಚಾಲಕರು ಬಜರಂಗದಳ ಉಳ್ಳಾಲ ನಗರ ಪ್ರಖಂಡ. ಅದೇ ರೀತಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಳ್ಳಾಳ ಪ್ರಖಂಡ ನಿರಂತರವಾದ ಉಳ್ಳಾಳದ ತಾಲೂಕುಡು ರಾಷ್ಟ್ರದ ಪರವಾದ ಹಿಂದುತ್ವದ ಪರವಾದ ನಿರಂತರವಾದ ಹಿಂದೂ ಸಮಾಜದ ಕಷ್ಟ ಬೇನೆಲೆಗೆ ಪುಗೆಲ್ ಕೊಲ್ಪನಂಚಿನ ಕಾರ್ಯನ ನಿರಂತರವಾದ ಮಂದೊಂದು ಬೈದಡ ಕೊರೋನಾದಂಚಿನ ತುರ್ತು ಪರಿಸ್ಥಿತಿಗಳ ಬಜರಂಗದಳದ ಕಾರ್ಯಕರ್ತರು ಅವೇತು ಮರಣ ಆಯ್ನಂಚಿನ ಜೀವನ ಕೊನದು ಹಿಂದೂ ಸಂಸ್ಕಾರದ ಪದ್ಧತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಂತದ್ದು ಅಕ್ಲೆಗೆ ಮೋಕ್ಷನ ಕೊರಪನಂಚಿನ ಒಂದು ಶ್ರೇಷ್ಠವಾದ ಕಾರ್ಯನ ಬಜರಂಗದಳದ ಕಾರ್ಯಕರ್ತರು ಉಳ್ಳಾಲಡ್ಲ ಮಂತದೇರೆಂದು ಪನಿಯರ ಈಗ ಮಸ್ತು ಖುಷಿ ಆಗೋದು. ಐತ ಒಟ್ಟಿಗೂ ನಿರಂತರವಾದ ಎಂಕೆಲ್ಲ ತಾಲೂಕು ನಂಚಿನ ಮೂಜಿ ಆಸ್ಪತ್ರೆಗಳ ತುರ್ತು ರಕ್ತದಾನ ಆದಿಪ್ಪು ಏಳು ಸಮಾಜದ ಬಡವರು ಒಂಜಿ ಬಂಗಡ ಜೀವನ ಮಂತೊಂದುಳ್ಳರ ಅಕ್ಲೆಗ ಪೂರರೆಗಳ ಒಂಜಿ ಬೆರಿಸಾಯ ಅದು ಸಂಘಟನೆಗಳ ಪಿರೌಡುಂಡು ಪಂಪಿನ ವಿಶ್ವಾಸನ ಕೊರೊಂದುಲ ಸಂಘಟನೆ ಕೆಲಸ ಮಂತೊಂದುಂಡು. ಅವಾದ ಸಾಮಾಜಿಕವಾದ ಲವ್ ಜಿಹಾದ ವಿರುದ್ಧ ಮತಾಂತರದ ವಿರುದ್ಧ ನಿರಂತರವಾಗಿ ತನ್ನ ಸೇವಾ ಕಾರ್ಯದ ಮುಖಾಂತರ ಸಂಘಟನಾ ಕಾರ್ಯದ ಮುಖಾಂತರ ಇಡೀ ಉಳ್ಳಾಳ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ ಒಂಜಿ ಬಾರಿ ಒಂಜಿ ಪುದರ್ ಪಡೆಯಿನ ಪ್ರಖಂಡ ಆತನೆಂದು ಮನೆಯರ ಯಾನು ಮಸ್ತು ಇಷ್ಟಪಡುವ ದಾಯನಕ್ಕೆ ಏನಗ ಮಾಡೂರದ ಇನಿತ ಶ್ರೀಹರಿ ಘಟಕ ಎಂಗೆಲ್ಲ ಮಾತೃ ಘಟಕ ಅಂದು ಐತೊಟ್ಟೊಟ್ಟಿಗೂ ಒಂಜಿ ಮಾಡೂರದ ಪರಿಸರ ಕೋಟೆಕಾರದ ಪರಿಸರ ತನ್ನನೇ ಆಯ್ನ ಶಕ್ತಿನ ಪ್ರಭಾವನದಿ ಒಂದು ಸಮಾಜದ ಒಟ್ಟಿಗೂ ಕೆಲಸ ಮತ್ತೊಂದುಂಟು. ಇನಿ ಎಂಗಳ ಕಾರ್ಯಕರ್ತೆ ತೇಜಸ್ ನಿರಂತರವಾದ ರಕ್ತದಾನದ ಚಟುವಟಿಕೆ ಮುಂಚೂಣಿ ಇದ್ದ ನಿರಂತರವಾದ ತಾನು ರಕ್ತದಾನ ಮನ್ಪುರಿ ಅಂತಂದ ಬಾಕಿದ ಗಂಡ ರಕ್ತದಾನ ಮನ್ಪರ ಪ್ರೇರೇಪಣೆ ಮಂಚಿನ ಕಾರ್ಯಕರ್ತೆ ಎಂಗಳ ತೇಜಸ್ ಅಂಜಾದ ಉಪ್ರಾಗ ಈ ಸರಿದ ಈ ರಕ್ತದಾನ ಕಾರ್ಯಕ್ರಮನ ತೇಜಸ್ನ ಪುದಾಡ ಮನ್ಪಡೋದು ಎಂಬ ಕಾರ್ಯಕರ್ತರು ಮೂಲ ಸೇರಿದು ಯೋಚನೆ ಮಾಡ್ತಿದ್ದ. ಇನ್ನಿತ ಈ ನಮ್ಮ ಈ ರಕ್ತದಾನ ಕಾರ್ಯಕ್ರಮ ಎಂಗಳೊಟ್ಟಿಗೆ ನಿರಂತರವಾದ ಮಾರ್ಗದರ್ಶನ ಮಂತೊಂದು ವಿಶ್ವ ಹಿಂದೂ ಪರಿಷತ್ತ ಪೂರ ಚಟುವಟಿಕೆ ಎಂಗಳ ಬೆರಿಸಾಯವಾದ ಒಂದು ರಂಜಿನ ಶ್ರೀಯುತ ನಾರಾಯಣ ಗುಂಪಲ ಬೆಳೆ ಎಂಗಳ ಒಟ್ಟಿಗೆ ಅದೇನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀಹರಿ ಶಾಖೆ ಮಾಡೂರು ನಿತಪರವಾದ ತುಂಬು ಹೃದಯದ ಸ್ವಾಗತ ಬಂದೊಂದಿಲ್ಲ. ನಮ್ಮ ಘಟಕದ ಕಾರ್ಯದರ್ಶಿ ಲೈನಂಚಿನ ಅಜಯ್ ಕುಂಪನೆ ಬೇರೆ ಬರ್ತದ ಸ್ವಾಗತ ಶಾಲುಪಾತಾರೆ ಸ್ವಾಗತ ತೊಡೋದ್ಕೇನೋಣ. ಅದೇ ರೀತಿಯಾದ ಎಂಗಳೊಟ್ಟಿಗೆ ಉಪ್ಪನಾರು AJ ಹಾಸ್ಪಿಟಲ್ದ ರಕ್ತ ನಿಧಿತ ಮ್ಯಾನೇಜರ್ ಅಂಚಿನ ಗೋಪಾಲಕೃಷ್ಣ ಅರೆಲ್ಲ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀಹರಿ ಶಾಖದ ಪರವಾದ ತುಂಬು ಹೃದಯದ ಧನ್ಯವಾದ ಕೊರ್ಪೆ ಸ್ವಾಗತ ಕೊರ್ಪೆ. ಅರಗ ದೀಪಕ್ ಬನಾರಿ ಬೇರೆ ಬರ್ತದ ಅಂಚನೆ ಎಂಗಳೊಟ್ಟಿಗೆ ಉಪ್ಪಿನ ನನಂಜಿ ಹಿರಿಯರು ಸದಾ ಎಂಕ್ಲೆ ಮಾರ್ಗದರ್ಶನ ಮಂತದ್ದು ಸಂಘಟನಾ ಕಾರ್ಯಕ್ಕೆ ಪ್ರೇರೇಪಣೆ ಕೊಪ್ಪನಂಚಿನ ವ್ಯಕ್ತಿ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಮಾಡೂರು ಇವರೆಲ್ಲ ನಮ್ಮ ಸಂಘಟನದ ಪರವಾದ ತುಂಬು ಹೃದಯ ಸ್ವಾಗತ ಮಂತದ್ದು. ಅರಗ ಋತಿಕ್ ಕೊಂಡಾಣ ಬದ್ದದ ಸ್ವಾಗತ ಮನ್ಪಡೋದಕ್ಕೇನಲ್ವ ಅಂಚನೆ ನನವರೇ ಹಿರಿಯರು ಎಂಗೆಲ್ಲ ಮಾಡೂರದ ವನದುರ್ಗ ಅಯ್ಯಪ್ಪ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಿರಲಂದು ಅವೇ ರೀತಿಯಾದ ವಿಶ್ವ ಹಿಂದೂ ಪರಿಷತ್ತ ನಿರಂತರ ಕೆಲಸ ಕಾರ್ಯಗಳಿಗೆ ಒಟ್ಟೊಟ್ಟಿಗೆ ಇದ್ದು ಸಹಕಾರ ಕೊರ್ಪುನಾರು ಶ್ರೀಯುತ KP ಸುರೇಶ್ ಬೇರೆ
ವಿಶ್ವ ಹಿಂದೂ ಪರಿಷತ್ ಪರವಾದ ತುಂಬೂರು ದಾಡಿ ಸ್ವಾಗತ ಮಂತವ್ರೆ ಅರೆಗೆ ಧನುಷ್ ಮಾಡೋರು ಇಬ್ಬರು ಬಂದದ್ದು ಸ್ವಾಗತ ಕೊಡೋದು ಕೇಳೋರು ಅಂಚನೆ ಎಂಗೆಲ್ಲ ಜಿಲ್ಲೆದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಸೇವಾ ಪ್ರಮುಖಾದ ಪ್ರಸ್ತುತ ಕಾರ್ಯನಿರ್ವಹಣೆ ಮಂತೊಂದು ಎಂಗೆಲ್ಲ ಒಟ್ಟುಗು ಏಪಲ ಬೆರಿಸಾಯ ಆದಂತುನಾರು ಎಂಗೆಲ್ಲ ದೀಪಕ್ ಮರೋಡಿ ಅದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಪರವಾದ ತುಂಬೂರು ದಾಡಿ ಸ್ವಾಗತ ಮಂತವ್ರೆ ಅರೆಗ ರವಿರಾಜ್ ಮಾಡೋರು ಇಬ್ಬರು ಬಂದದ್ದು ಶಾಲು ಬಾರ್ದು ಸ್ವಾಗತ ಮಂತೋಡು ಕೇಳೋದು ಅಂಚನೆ ವಿಶ್ವ ಹಿಂದೂ ಪರಿಷತ್ ಕೋಟೆಗಾರ ಗ್ರಾಮ ಸಮಿತಿದ ಅಧ್ಯಕ್ಷರು ಎಂಗಳ ಒಟ್ಟಿಗೆ ಏಪಲ್ ಎಂಗ್ಲೆ ಮಾರ್ಗದರ್ಶನ ಮಂತೊಂದು ಪೂರ್ಣ ರೀತಿಯ ಸಹಕಾರ ಕೋರ್ಪುನಾರು ಶ್ರೀಯುತ ಶಿವಣ್ಣ ಪೂಜಾರ ಸಾಯಿಧಾಮ ಬೇರೆ ಶ್ರೀಹರಿ ಘಟಕದ ಪರವಾದ ತುಂಬೂರು ದಾಡು ಸ್ವಾಗತ ಮಂತೋರು ಅರಗ ಮನೋಜ್ ಸತ್ಯನಾರಾಯಣ ನಗರ ಬೇರೆ ಬಂದದ ಶಾಲು ಭಾರತ ಗೌರವ ಕೊಡೋದು ಕೇಳೋರು ಅಂಚನೆ ವಿಶ್ವ ಹಿಂದೂ ಪರಿಷತ್ ಗೌರವಾಧ್ಯಕ್ಷರಾದ ಎಂಗೆಲ್ಲ ಪೂರ್ತಿ ಸಂಘಟನಾ ಚಟುವಟಿಕೆಗೆ ಎಂಗೆಲ್ಲ ಬೆರಿಸಾಯಾದ ಉಂಟುನಾರು ಶ್ರೀಯುತ ಹರಿದಾಸ್ ಮಾಡೂರು ಅರಣ ವಿಶ್ವ ಹಿಂದೂ ಪರಿಷತ್ ಪರವಾದ ತುಂಬು ಹೃದಯದ ಸ್ವಾಗತ ಮಂತೊಮ್ಮೆ ಅವೇ ರೀತಿಯಾದ ಆರೆಗ ಸತೀಶ್ ಮಾಡೂರು ಇಬ್ಬರು ಬಂದದ ಶಾಲು ಭಾರತ ಗೌರವವನ್ನು ಮಂಪಡೋದು ಕೇಳೋರು ಎಂಗುನೊಟ್ಟಿಗೆ ಉಪರಂತಿನಾರು ಪ್ರಖಂಡದ ಸೇವಾ ಪ್ರಮುಖ ಶಿವರಾಜ್ ಕೆರೆಬೈಲು ನಿರಂತರವಾದ ಉಳ್ಳಾಳ ಪ್ರಖಂಡ ರಕ್ತದಾನ ಆದಿಬ್ಬರು ಅದರ ಒವ್ವೇ ರೀತಿಯ ಸೇವಾ ಕಾರ್ಯ ಈತು ಮುಂಚೂಣಿ ಉತ್ತದ ಕೆಲಸ ಮಾಡ್ಬಿಡೋದು ನಾನ ಶಿವರಾಜ್ ಕೆರೆಬೈಲ್ ಆಯ್ತಾ ಪಿರಾವಡು ಉತ್ತದು ಏತು ಕೆಲಸ ಮಾಡ್ಬೇಡು ಮುಂತ ಪ್ರತಿ ಕಾರ್ಯಕರ್ತರ ಪ್ರತಿ ಒರಿಯಗಳಿಗೆ ಗೊತ್ತುಂಟು ಆರನೇ ಈ ರೀತಿಯ ಈ ರಕ್ತದಾನ ಶಿಬಿರದ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಹರಿ ಶಾಖೆ ಬಜರಂಗ ದಳದ ಪರವಾದ ತುಂಬು ಸ್ವಾಗತ ಮಂತವ್ರೆ ಅರೆಗ ತೇಜಸ್ ಮಾಡು ಬೇರೆ ಬರ್ತದ ಸ್ವಾಗತ ಮಂತರು ಕೇಳೋಣ ಅಂಚನೆ ಇನ್ನಿತ ನಮ್ಮ ರಕ್ತದಾನ ಶಿಬಿರಕ್ಕೆ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರೆಲ್ಲ ನಮ್ಮೊಟ್ಟಿಗೆ ಸೇರಿದರು ಆಗ್ಲೆಲ್ಲ ಈ ರಕ್ತದಾನ ಶಿಬಿರಕ್ಕೆ ಸ್ವಾಗತ ಮಂತವ್ರೆ ಅವೇ ರೀತಿಯಾದ ನಮ್ಮ ಕೋಟೆಕಾರು ಪಟ್ಟಣ ಪಂಚಾಯತದ ಆರೋಗ್ಯ ಅಧಿಕಾರಿ ನೆಚ್ಚಿನ ವಿಕ್ರಮ್ ನಮ್ಮೊಟ್ಟಿಗೆ ಎಲ್ಲರು ಅವರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಪೆ ಕೋಟೆಕಾರು ಪಟ್ಟಣ ಪಂಚಾಯತದ ಸದಸ್ಯರು ಅವೇ ರೀತಿಯಾದ ವನದುರ್ಗ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರು ಅಂಚನೆ ನಮ್ಮೊಟ್ಟಿಗೆ ಪೂರ್ಣ ರೀತಿಯ ಬೆಂಬಲವಾದ ಉಂಟಿನಂಚಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಮ್ಮ ಉಳ್ಳಾಳ ಗ್ರಾಮಾಂತರ ಪ್ರಖಂಡದ ಪದಾಧಿಕಾರಿಗಳ ನಮ್ಮ ಒಟ್ಟಿಗೆ ಎಲ್ಲರು ಅವೇ ರೀತಿಯಾದ ಎಜೆ ಆಸ್ಪತ್ರೆದ ಪೂರ ಸಿಬ್ಬಂದಿ ವರ್ಗ ಅಂಚನೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊರಂಚಿನ ಪೂರ ನಮ್ಮ ಬಂಧುನಗಳೆಲ್ಲ ಈ ಕಾರ್ಯಕ್ರಮಕ್ಕೆ ತುಂಬು ಸ್ವಾಗತ ಕೊರೊಂದು ಎನ್ನ ಸ್ವಾಗತ ಭಾಷಣ ಉಂಟು ರಾಜೇಶ್ ಇದೀಗ ಕಾರ್ಯಕ್ರಮದ ಮುಂದಕ್ಕೆ ವಿಶ್ವ ಹಿಂದೂ ಪರಿಷತ್ ನಗರ ಪ್ರಖಂಡದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಬಿಬ್ಬಳ ಇವರಿಂದ ಎರಡು ಮಾತು. ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರಿಂದ ಇವತ್ತು ರಕ್ತದಾನ ಕಾರ್ಯಕ್ರಮ ನಡೆದಿದೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂತ ಹೇಳಿದರೆ ತೇಜಸ್ ಅಂತ ಒಬ್ಬ ಎಳೆಯ ಪ್ರಾಯದ ಯುವಕ ಆಗ ಹೇಳಿದಾಗೆ ಸೇವಾ ಚಟುವಟಿಕೆಯಲ್ಲಿ ಅದರಲ್ಲಿ ರಕ್ತದಾನದಲ್ಲಿ ಒಬ್ಬ ಮುಂಚೂಣಿಯಲ್ಲಿದ್ದಂಥ ಒಬ್ಬ ಕಾರ್ಯಕರ್ತ ಇವತ್ತು ನಮ್ಮೊಂದಿಗಿಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಜನನ ಮರಣದ ನಡುವಿನ ಜೀವನ ಅದು ಹೇಗೆ ಪಾವನ ಆಗ್ತದೆ ಅಂತ ಹೇಳಿದರೆ ತೇಜಸ್ ಮಾಡಿರ್ತಕ್ಕಂಥ ಒಂದು ಸೇವಾ ಚಟುವಟಿಕೆ. ಅದರಿಂದಾಗಿ ಅವನನ್ನು ಮತ್ತೆ ಮತ್ತೆ ನಮ್ಮ ಕಾರ್ಯಕರ್ತರು ನೆನಪಿಸ್ತಾರೆ. ಮನುಷ್ಯ ಎಷ್ಟು ವರ್ಷ ಬಾಳಿ ಬದುಕಿದ್ದ ಅನ್ನೋದಕ್ಕಿಂತ ಹೇಗೆ ಬದುಕಿದ್ದ ಅನ್ನೋದಕ್ಕೆ ತೇಜಸ್ ಕೂಡ ಒಬ್ಬ ಉದಾಹರಣೆ. ನಾವು ಅನೇಕ ಬಾರಿ ಯೋಚನೆ ಮಾಡ್ತೇವೆ, ದೇವರು ಇಷ್ಟು ಎಳೆಯ ಪ್ರಾಯದ ಯುವಕರನ್ನು ಯಾಕೆ ಬಲಿ ಕೊಡ್ತಾರೆ ಅಂತೇಳಿ. ಆದರೆ ಮತ್ತೊಂದು ಮಕ್ಕಳನ್ನು ತೆರೆದು ನೋಡಿದಾಗ ಮನುಷ್ಯನಿಗೆ ಹುಟ್ಟುತ್ತಲೇ ಆತನ ಜನನ ನಿಗದಿ ಹೇಗೆ ಆಗಿರ್ತದೋ ಮರಣ ಕೂಡ ನಿಗದಿಯಾಗಿರ್ತದೆ. ಅದು ಹೇಗೆ, ಎಷ್ಟು ವರ್ಷ, ಎಷ್ಟು ದಿನ, ಎಷ್ಟು ವರ್ಷ ಆಯುಷು ಎಲ್ಲವೂ ನಿಗದಿಯಾಗಿರ್ತದೆ. ಆ ಮೂಲಕ ಆತ ಭೂಮಿಗೆ ಬಂದ ನಂತರದ ದಿನದಲ್ಲಿ ಯಾವ ರೀತಿಯೆಲ್ಲ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಬೇಕು ಆ ರೀತಿ ತೊಡಗಿಸಿಕೊಂಡಾಗ ಆತನ ಹೆಸರು ಒಂದು 4 ಜನರ ಬಾಯಲ್ಲಿ ನಿಲ್ತದೆ. ಉಸಿರು ನಿಂತಾಗ ಆತನ ಹೆಸರು ಹೇಳುವಂತಿರಬೇಕು. ಆ ರೀತಿ ಅದು ಎಳೆಯ ಪ್ರಾಯ ಇರ್ಬೋದು ಅಥವಾ ಹಿರಿಯರ ಪ್ರಾಯ ಇರ್ಬೋದು, ನಮ್ಮ ಹೆಸರು ಹೇಳುವಂತಿರಬೇಕು. ಜನ ಮರಣದ ನಂತರ ಕೂಡ ಅವರನ್ನು ಸ್ಮರಿಸುವ ಅಥವಾ ನೆನಪಿಸುವ, ಅವರ ಹೆಸರಿನಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದಾಗ ಅವರು ನಿತ್ಯ ನಿರಂತರ ನಮ್ಮ ಜೊತೆನೇ ಈ ಪರಿಸರದಲ್ಲಿ ಇದ್ದಾರೆ ಅಂತ ಅನಿಸಿಕೆ ಖಂಡಿತ ಬರ್ತದೆ. ಆ ಮೂಲಕ ತೇಜಸ್ ಕೂಡ ನಮ್ಮ ಪರಿಸರದಲ್ಲಿ ಅವರ ದೇಹ ಅಳಿದು ಹೋಗಿರ್ಬೋದು,
ಆದರೆ ಆತ್ಮ ನಿರಂತರವಾಗಿ ಈ ಪರಿಸರದಲ್ಲಿ ಇದ್ದೇ ಇರ್ತದೆ ಅಂತ ನನ್ನ ನಂಬಿಕೆ ಇದೆ. ನನಗೆ ವೈಯಕ್ತಿಕವಾಗಿ ಬಹುಶಃ ಅವರ ತಾಯಿ, ಅವರ ಅಜ್ಜ ಬಾಲ್ಯದಿಂದಲೇ ಸಂಪರ್ಕ. ನನ್ನ ಬಾಲ್ಯದಲ್ಲಿ ಅವರ ಅಜ್ಜ ತುಂಬ ಆತ್ಮೀಯರು, ನಮ್ಮ ಮನೆಗೆ ಆಗಾಗ ಬರ್ತಾ ಇರೋರು. ಏನಾದರೂ ಸಮಸ್ಯೆ ಇದ್ದರೂ ಕೂಡ ನನ್ನ ಜೊತೆ ಹಂಚಿಕೊಳ್ಳೋರು. ಅವರ ಮಕ್ಕಳು ಕೂಡ ಹಾಗೆ, ಅವರ ಇಬ್ಬರು ಗಂಡು ಮಕ್ಕಳು ರಾಮಲಕ್ಷ್ಮಣ, 3 ಮಂದಿ ಹೆಣ್ಮಕ್ಳು ಇರ್ಬೋದು, ಎಲ್ಲರೂ ತುಂಬ ಬಾಲ್ಯದಿಂದಲೇ ಒಡನಾಡಿದರು. ನನಗೆ ಅವ ಆಸ್ಪತ್ರೆ ಇದ್ದಾನೆ ಅಂತ ಹೇಳುವಾಗ ಒಂದು ರೀತಿಯ ಕಸಿವಿಸಿಕೊಂಡಿದ್ದು. 1 ವಾರದ ನಂತರ ಅರ್ಜುನ್ ಫೋನ್ ಮಾಡಿ ಅಣ್ಣ ಇಂಚಿಂಚ ಅಂತ ಹೇಳುವಾಗ ಏನೋ ಒಂದು ರೀತಿಯ ತಳಮಳ. ದೇವರು ಇಂಥ ಒಂದು ಎಳೆಯ ಮಕ್ಕಳನ್ನು ಯಾಕೆ ಎಳೆದುಕೊಡ್ತಾರೆ? ಮತ್ತೆ ಮರುಗಳಿಗೆ ನಾವು ಯೋಚನೆ ಮಾಡಿದಾಗ ಅಂತ ಶಂಕರಾಚಾರ್ಯರೇ ಬಾಳಿ ಬದುಕಿದ್ದು 32 ವರ್ಷ, ಸ್ವಾಮಿ ವಿವೇಕಾನಂದರೇ ಬದುಕಿದ್ದು 39 ವರ್ಷ. ಸಾಧನೆ ಮಾಡಲಿಲ್ವಾ? ಮಾಡಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಕಡಿಮೆ ಕೊಟ್ಟಿರ್ಬೋದು, ಆದರೆ ಅವರ ಸಾಧನೆ ನಿತ್ಯ ನಿರಂತರವಾಗಿ ಜನರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಯುವಂಥ ಕಾರ್ಯ. ಹಾಗಿರುವಾಗ ಮರುಗದೆ ನಾವು ಮುಂದಿನ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಆ ನಿಟ್ಟಿನಲ್ಲಿ ಬಹುಶಃ ಸೇವೆ ಎಂಬ ಯಜ್ಞದಲ್ಲಿ ತೇಜಸ್ ಸಮಿತಿಯಂತೆ ಬರೆದಿದ್ದಾನೆ ಅಂತೇಳಿ ಅನಿಸಿದ್ರು ಕೂಡ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ನಮಗೆ ನಷ್ಟ ಖಂಡಿತ. ಯಾಕಂತೇಳಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಒಂದು ಕಾರ್ಯಕರ್ತರ ಒಡನಾಟ ಮಾತ್ರ ಅಲ್ಲ, ಕರೆದಾಗ ಬರತಕ್ಕಂಥ ಒಂದು ಕಾರ್ಯಕರ್ತರನ್ನು ಕಳ್ಕೊಂಡಾಗ ತುಂಬ ನೋವಾಗ್ತದೆ. ಅಂತ ಒಬ್ಬ ತೇಜಸ್ ನಮ್ಮೊಂದಿಗಿಲ್ಲ. ಅವರ ನೆನಪಿನಲ್ಲಿ ಕಾರ್ಯಕರ್ತರು ಮಾಡುವಂಥ ಒಂದು ರಕ್ತದಾನ ಯಶಸ್ವಿಯಾಗಲಿ, ಎಲ್ರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಇದನ್ನು ಸ್ವೀಕಾರ ಮಾಡಲಿಕ್ಕೆ ಘಟಕದ ಪ್ರಮುಖರು ಬಂದು ಇದನ್ನ ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀಹರಿ ಶಾಖೆ ಮಾಡುವುದು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು ಇನ್ನೂ ಮುಂದುವರಿಯಲಿರುವಂತಹ ಶುಭ ಹಾರೈಕೆಯೊಂದಿಗೆ ಇದೀಗ ಪ್ರಮಾಣ ಪತ್ರ ಹಸ್ತಾಂತರ ಆಗ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀಹರಿ ಶಾಖೆ ಮಾಡುವರು ಇವರಿಗೆ ಆತ್ಮೀಯ ವಂದನೆಗಳೊಂದಿಗೆ ಇದೀಗ ಶ್ರೀಯುತ ಗೋಪಾಲ್ ಕೃಷ್ಣ ಬ್ಲಡ್ ಬ್ಯಾಂಕ್ ಆಫೀಸರ್ ಇವರಿಂದ 2 ಮಾತು. ಆ ಭಗವಂತನ ಹತ್ತಿರ ತೇಜಸ್ಸನ ಆತ್ಮಕ್ಕೆ ಶಾಂತಿ ಸಿಗಲಿ, ಸದ್ಗತಿ ಸಿಗಲಿ ಅಂತ ಕೋರುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರು ಹಾಗೂ ನೆರೆದಿರುವ ಸ್ನೇಹಿತರು ಮತ್ತು ರಕ್ತದಾನಿಗಳಿಗೆ ವಂದನೆಗಳು. ರಕ್ತದ ಕೊರತೆ ಸಾಕಷ್ಟಿದೆ. ದಕ್ಷಿಣ ಕನ್ನಡದಲ್ಲಿ ಕೇವಲ ದಕ್ಷಿಣ ಕನ್ನಡದ ರೋಗಿಗಳು ಮಾತ್ರ ಅಲ್ಲ, ಸುಮಾರು ಒಂದು 8 ರಿಂದ 10 ಜಿಲ್ಲೆಯ ರೋಗಿಗಳು ಒಂದು ಟ್ರೀಟ್ಮೆಂಟ್ಗೆ ಅಂತ ಹಲವಾರು ಆಸ್ಪತ್ರೆಯಲ್ಲಿ ಬರ್ತಾರೆ. ಆದರೂ ಸಾಕಷ್ಟು ರಕ್ತದ ಕೊರತೆ ಇದೆ. ಯಾರೆಲ್ಲ ರಕ್ತದಾನ ಮಾಡ್ಬೋದು ಅಂದರೆ 18 ರಿಂದ 60 ವರ್ಷದ ರಕ್ತದಾನ ಮಾಡಬಹುದು. ದೇಹದ ತೂಕ ಕನಿಷ್ಠ ಪಕ್ಷ 50ಕ್ಕಿಂತ ಜಾಸ್ತಿ ಇರಬೇಕು. ಆರೋಗ್ಯವಂತ ಪುರುಷರು 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು 4 ತಿಂಗಳಿಗೊಮ್ಮೆ ಕೊಡಬಹುದು. ಇದರಿಂದ ಸಾಕಷ್ಟು ಪ್ರಯೋಜನಗಳಿದೆ. ತಮಗೆಲ್ಲ ಗೊತ್ತಿರುವಂಥದ್ದು ಈ ರಕ್ತದಾನದ ಈ ಸೇವೆಯಲ್ಲಿ ಸಾಕಷ್ಟು ದಿನದಿಂದ ಬಜರಂಗ ಕಾರ್ಯಕರ್ತರು ನಿರಂತರವಾಗಿ ಇದರಲ್ಲಿ ಮುಂಚೂಣಿ ಸ್ಥಾನದಲ್ಲಿದ್ದಾರೆ. ಅರ್ಜುನ್ ಅವರು ಒಂದು ಮಾತು ಹೇಳಿದ್ರು, ಕೋವಿಡ್ ಸಂದರ್ಭದಲ್ಲಿ ಖಂಡಿತವಾಗಿಯೂ ಎಲ್ಲ ರಕ್ತನಿಧಿಗಳಿಗೆ ಬರೀ ಎಜೆ ಬ್ಲಡ್ ಬ್ಯಾಂಕ್ ಮಾತ್ರ ಅಲ್ಲ, ಎಲ್ಲ ರಕ್ತನಿಧಿಗಳು ನಾವು ಅದು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ತರಕಾರಿ ತರಲಿಕ್ಕಾಗಲಿ, ಒಂದು ರೇಷನ್ ತರಲಿಕ್ಕಾಗಲಿ ಬರಲಿಕ್ಕೆ ಹೆದರುವಂಥ ಸಂದರ್ಭದಲ್ಲಿ VHP ಕಾರ್ಯಕರ್ತರು ಬಂದು ಎಲ್ಲ ರಕ್ತನಿಧಿಗಳಲ್ಲಿ ಏನು ರಕ್ತದಾನ ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ನಾವು ಚಿರಋಣಿ ಆಗಿರ್ತೇವೆ ಅಂತ ಹೇಳ್ತಾ, ರಕ್ತದಾನದ ಬಗ್ಗೆ ತಮಗೆಲ್ಲ ಗೊತ್ತಿರುವಂಥ ವಿಷಯ ಈಗ ಸಾಕಷ್ಟು ಈಗ ಮುಂದೆ ಹೋಗಿದೆ. ಈಗ ರಕ್ತದ ಏನು ಕಾಂಪೊನೆಂಟ್ಸ್ ಅಂತ ಏನು ಹೇಳ್ತೇವೆ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳ್ತೇವೆ. ಅಂದರೆ ಆ ಬ್ಲಡ್ ಪ್ರಾಡಕ್ಟ್ ಏನಂದ್ರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬೇಕಾಗುತ್ತೆ. ಮೇನ್ಲಿ ಪ್ಲೇಟ್ಲೆಟ್ಸ್ ಅಂತ ನಾವು ಏನು ಹೇಳ್ತೇವೆ, ಡೆಂಗ್ಯೂ ಸಂದರ್ಭದಲ್ಲಾಗಿರ್ಬೋದು, ಕ್ಯಾನ್ಸರ್ ಸಂದರ್ಭದಲ್ಲಾಗಿರ್ಬೋದು, ಯಾರೀಗ ನಿರಂತರ ರಕ್ತದಾನ ಮಾಡ್ತಾ ಇದ್ದಾರೆ, ಈ ಅವೇರ್ನೆಸ್ ಎಲ್ಲರೂ
PHP ಕಾರ್ಯಕರ್ತರು ಮತ್ತೊಬ್ಬರಿಗೆ ತಿಳಿಸ್ಬೇಕಂತ ಕೋರುತ್ತಾ, ಈಗ ಏನು ರಕ್ತದಾನ ಆಗ್ತಾ ಇದೆ ಅದು ಸಾಮಾನ್ಯವಾಗಿರುವಂಥ ರಕ್ತದಾನ. ಸ್ಪೆಷಲ್ ಅಂದರೆ ಸ್ಪೆಷಲ್ ಪ್ರೊಸೀಜರ್ ಆಗಿರ್ಬೋದು, ತುಂಬ ಪೇಷಂಟಿಗೆ ಹೆಲ್ಪ್ ಆಗುವಂಥದ್ದು ಒಂದು ರಕ್ತದಾನ ಇದೆ, ಅದೇ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ. ಏನು ನಾವು ರಕ್ತದಾನ ಮಾಡ್ತೇವೆ, ಈಗ ನಾವು ಏನು ಬ್ಯಾಗಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅದೇನಾಗತ್ತೆ ಅಂದರೆ ಮಿಷಿನಿಗೆ ಹೋಗುತ್ತೆ. ಎಫೆರೆಸಿಸ್ ಮಿಷಿನ್ ಅಂತ ಹೇಳ್ತೇವೆ. ಒಂದೇ ಚುಚ್ಚುವಿಕೆಯಲ್ಲಿ ಮಿಷಿನಿಗೆ ಹೋಗಿ ಪ್ಲೇಟ್ಲೆಟ್ ಅಂತ ಏನು ಹೇಳ್ತೇವೆ, ಪ್ಲೇಟ್ಲೆಟ್ ಅನ್ನು ಬರೀ ಪ್ಲೇಟ್ಲೆಟ್ ಮಾತ್ರ ಸಪ್ರೇಟ್ ಆಗಿ ಕೆಂಪು ರಕ್ತ ಮತ್ತು ಪ್ಲಾಸ್ಮಾ ಡೋನರಿಗೆ ರಿಟರ್ನ್ ಆಗಿ ಹೋಗುತ್ತೆ. ಸಾಕಷ್ಟು ಸೇಫ್ ಪ್ರೊಸೀಜರ್ ಇದು, ಸರಳವಾದ ಪ್ರೊಸೀಜರ್. ಒಂದ್ಸಲ ಏನು ನೀವು ರಕ್ತದಾನ ಅದು STP ಸಿಂಗಲ್ ಡೋನರ್ ಮಾಡಿದ್ರಿ ಅಂದರೆ ಕೇವಲ 4 ದಿನ ಬಿಟ್ಟು ಮತ್ತೆ ರಕ್ತದಾನ ಮಾಡ್ಬೋದು. ಅಂದರೆ ಅಷ್ಟು ಸೇಫ್. ಈಗೇನು ನೀವು ನಾರ್ಮಲ್ ಡೊನೇಷನ್ ಈಗ ಆಗ್ತಾ ಇದೆ, ಸುಮಾರು 3 ತಿಂಗಳು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಅದಕ್ಕಿಂತ ಸೇಫ್ ಇರೋದು ಬ್ಲಡ್ ಡೊನೇಷನ್ ಅಂತ ಹೇಳ್ಬೋದು, ಎಫೆರೆಸಿಸ್ ಡೊನೇಷನ್ ಅಂತಲೂ ಹೇಳ್ತೇವೆ, ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತಲೂ ಹೇಳ್ತೇವೆ. ಅದರಲ್ಲಿ ಸಹಿತ ಬಜರಂಗ ದಳದ ಕಾರ್ಯಕರ್ತರು ಬರೋ ದಿನಗಳಲ್ಲಿ ಮುಂಚೂಣಿ ಸ್ಥಾನದಲ್ಲಿರಬೇಕಂತ ಹಾರೈಸುತ್ತಾ ಇವತ್ತಿನ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಲ್ಲ ಅಂತ ಭಗವಂತನಲ್ಲಿ ಕೊಡ್ತಾ ಶುಭ ಸಂದೇಶವನ್ನು ನೀಡಿದಂತ ಶ್ರೀಯುತ ಗೋಪಾಲ್ ಅವರಿಗೆ ವಂದನೆಗಳನ್ನು ಹೇಳುತ್ತಾ, ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಸಮರ್ಪಣೆ ಘಟಕದ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ರಕ್ಷಣ್ ಮಾಡೂರು ಇವರಿಂದ. ಹರಿ ಓಂ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಶ್ರೀಹರಿ ಶಾಖೆ ಮಾಡೂರು ಅಂಚೆನೆ AJ ಆಸ್ಪತ್ರೆಗಂತ ಜಂಟಿ ಆಶ್ರಯ ನಮ್ಮ ದೋಸೆ ನಂಚಿನ ನಮ್ಮ ಘಟಕದ ಕಾರ್ಯಕರ್ತೆ ತೇಜಸ್ ಮಾಡೂರು ಬೇರ್ನ ಸ್ಮರಣಾರ್ಥವಾದ ನಡೆದಿನ ಅಂಚಿನ ಈ ಒಂಜಿ ರಕ್ತದಾನ ಶಿಬಿರ ಬತ್ತಿನ ಅಂಚಿನ ಮಾತೆರೆಗಳ ಸ್ವಾಗತ ಮತ್ತೊಂದು ಅಂಚನೆ ಗೌರವ ಅಧ್ಯಕ್ಷರಂಚಿನ ಶ್ರೀಯುತ ಹರಿದಾಸ್ ಮಾಡೂರು ಬೇರೆಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಅಂಚನೆ ಶ್ರೀಯುತ ಗೋಪಾಲ್ ಕೃಷ್ಣ ಬೇರೆಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಶ್ರೀಯುತ KP ಸುರೇಶ್ ಬೇರೆಗಳ ಈ ಸಂದರ್ಭದ ಧನ್ಯವಾದ ಪರೊಂದು. ಅಂಚನೆ ಶ್ರೀನಿವಾಸ್ ಶೆಟ್ಟಿ ಮಾಡೂರು ಅರೆಗಳ ಈ ಸಂದರ್ಭದ ಧನ್ಯವಾದ ಮೋಗಿಡ್ ಕೊರೊಂದುಲ್ಲೆ. ದೀಪಕ್ ಮರೋಳಿ ಈ ಕಾರ್ಯಕ್ರಮ ಬತ್ತಿನ ದೀಪಕ್ ಮರೋಳಿ ಬೇರೆಗಳ ಪ್ರೀತಿದ ಧನ್ಯವಾದ ಕೊರೊಂದು. ಟೇಬಲ್ ಬೊಕ್ಕ ಉಪಕರಣದ ವ್ಯವಸ್ಥೆ ಮಂದಿನಂಚಿನ ಶೃಂಗಾರ್ ಕ್ಯಾಟ್ರಸ್ ಅಂತ ಓನರ್ ನಂಚಿನ ಶ್ರೀಯುತ ಬೇಬಿ ಬೇರೆಗಳ ಈ ಸಂದರ್ಭದ ಪ್ರೀತಿದ ಧನ್ಯವಾದಗಳು. ಅಂಚನೆ ಉಪಹಾರದ ವ್ಯವಸ್ಥೆ ಮಂದಿನಂಚಿನ ವನದುರ್ಗ ಅಂಚನೆ ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರಾಗಿನಂಚಿನ ಚಂದ್ರಶೇಖರ್ KP ಬೇರೆಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಇನ್ನಿತ ಬಾರಿ ಪೊರ್ಲುದ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಕೋರ್ನಂಚಿನ ವಿಶ್ವಭಾರತಿ ಮಾಡೂರು ಈ ಒಂದು ಸಂಸ್ಥೆಗಳ ಈ ಸಂದರ್ಭದ ಪ್ರೀತಿದ ಧನ್ಯವಾದ ಕೋರೊಂದುಲ್ಲ. ಧ್ವನಿವರ್ಧಕರು ಸಾಯಿ ಪ್ರೊ ಸೌಂಡ್ಸ್ ಇಲ್ಲಿ ನಮ್ಮ ಪಾತ್ರ ಪ್ರತಿಯೊಂದಿಲ್ಲ ಕರೆಕ್ಟ್ ಆಗಿ ನೀವು ಏನಾಡು ನಾಡಕ ಮುಖ್ಯ ಕಾರಣ ಧ್ವನಿವರ್ಧಕದಾಗಲಿ ಅಗಲಿಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಅಂಚೆ ಇನ್ನಿತ ಕಾರ್ಯಕ್ರಮದ ಬಾರಿ ಪೊರ್ಲುದ ನಿರೂಪಣೆ ಮಂತಿನ ಅಂಚಿನ ಆಶಿಕ್ ಮಾಡೂರು ಬೇರೆಗಳ ಪ್ರೀತಿದ ಧನ್ಯವಾದ. ಅಂಚೆ ಇನ್ನಿತ ಬಾರಿ ಪೊರ್ಲುದ ಕಾರ್ಯಕ್ರಮ ಮಾಧ್ಯಮದ ಮೂಲಕ ಕವರೇಜ್ ಮತ್ತೊಂದು ಪುರಂಚಿನ ಹೊಸಪುರಲ್ ಮಾಧ್ಯಮ ಅಂಚನೆ ಹಬ್ಬಕ್ಕ ಮಾಧ್ಯಮದಾಗಲಿಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಅಂಚನೆ AJ ಆಸ್ಪತ್ರೆದ ಪ್ರತಿಯೊಂಜಿ ಸಿಬ್ಬಂದಿ ವರ್ಗದಾಗಲಿಗಳ ಈ ಸಂದರ್ಭದ ಧನ್ಯವಾದ ಕೋರೊಂದುಲ್ಲೆ. ಬತ್ತಿನಂಚಿನ ಮಾತೆರೆಗಳ ಕುಡರ ಪ್ರೀತಿದ ಧನ್ಯವಾದ ಕೋರೊಂದು ಇನ್ನಿತನ ಧನ್ಯವಾದ ಕಾರ್ಯಕ್ರಮ ಮುಗಿದೊಂದುಲ್ಲೆ. ಸೊಲ್ಮೆಲು ಜಯಶ್ರೀರಾಮ್.